Yes, ಅದ್ಭುತವಾದ ದಾಖಲೆಯನ್ನು ಗಮನಿಸಿಕೊಳ್ಳಬಹುದು ಸುಲ್ತಾನ್. ಯಶಸ್ವಿ ಟ್ಯಾಕ್ಲಿಂಗ್ನ ಮೂಲಕ ಶುಭ ಆರಂಭ ಪೆರ್ನೆ ಕಡೆಯಿಂದ ಟ್ಯಾಕಲ್ ಮುಖೇನ ಮತ್ತೆ ಆರಂಭ ಸ್ಪರ್ಧೆಯಲ್ಲಿ ಎಫ್ಡಿಸಿಯ ವಿರುದ್ಧ ಸುಲ್ತಾನ್. ಅದ್ಭುತವಾದ ದಾಳಿ. ನಿಖರತೆಯಲ್ಲಿ ಕಾಣಿಸಿಕೊಳ್ಳುವ ಮೀನುಗಾರಿಕೆ ಬರಬೇಕಿದೆ. Three points. Superai. ನಿರೀಕ್ಷಿತ ಹೋರಾಟವನ್ನು ಸಂಘಟಿತವಾದ ಬಲದ ಮೂಲಕವಾಗಿ ಪಂದ್ಯವನ್ನು ಬಳಸಿಕೊಳ್ಳುವ ಪ್ರಯತ್ನಗಳು. ಇದು ಸುಲ್ತಾನ್ ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಸುಲ್ತಾನಿನ ಯುವ ಆಟಗಾರರನ್ನು ಕಾಣಬಹುದಾಗಿದೆ ಪಂದ್ಯಾವಳಿಯಲ್ಲಿ. ಇದು ಒಬ್ಬ ಬೇಟೆಯಲ್ಲಿ ದೇವಿನಗರ ಫ್ರೆಂಡ್ಸ್ ಮಹಾವೀರ ತಂಡಗಳ ಮಧ್ಯೆ ಪ್ರಸ್ತುತ ಇಲ್ಲಿ ದಿನದ 24ನೇ ಸ್ಪರ್ಧೆ ಶ್ರೀರಾಮಾಂಜನೇಯ ಪರ್ನೆ ಫ್ರೆಂಡ್ಸ್ ಮಹಾವೀರ ತಲಪಾಡಿ ತಂಡಗಳು ಸ್ಪರ್ಧೆಯ ಅದ್ಭುತ ಆಟದ ಮೂಲಕವಾಗಿ ಬಳಿಕ ಮತ್ತೆ ಪಂದ್ಯ ಆರಂಭಗೊಂಡ ನೆಲೆಗಳಲ್ಲಿ ಎರಡು ವಿಭಾಗಗಳಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಸ್ಪರ್ಧೆಯನ್ನು ಕಾಣ್ತಾ ಇದ್ದಾವೆ. ಪ್ರಬಲ ಎರಡು ತಂಡಗಳು ಹೋರಾಟಗಳನ್ನು ಮುಂದುವರಿಸಿದೆ. ಈ ಹಾಗೂ ಈ ಅಂಕಣಗಳಲ್ಲಿ ಈ ಅಂಕಣದಲ್ಲಿ ಥರ್ಡ್ ಜರ್ಸಿ ನಂಬರ್ 14 ಪೆರ್ನೆ ತಂಡದ ಪರವಾಗಿ ಅಲ್ಪ ಹೊತ್ತು ಬಂಧದ ಬಂಧನೆ ಪ್ರಸ್ತುತ ಪಂದ್ಯಾವಳಿಯಲ್ಲಿ. ಸ್ಪಷ್ಟವಾದ ಗುರಿಗಳನ್ನು ಬೆನ್ನತ್ತಿರುವ ಎರಡು ತಂಡಗಳು ಇದು ಗೆಲ್ಲುವಂತೆ ಎರಡು ತಂಡಗಳಿಗೆ ಅವಶ್ಯಕವಾಗಿರುವ ನೆಲೆಗಟ್ಟಿನಲ್ಲಿ ಸ್ಪರ್ಧಾಕಣದಲ್ಲಿ ನಾವಿದ್ದೇವೆ. ನಿಯಂತ್ರಣವನ್ನು ಕಳೆಗೊಂಡ ಆಟಗಾರ ಹೊರಾಂಗಣವನ್ನು ಪ್ರವೇಶ ಮಾಡಿದಾಗ ಸ್ಪರ್ಧೆಯಲ್ಲಿ 15-8 ಅಂಕಗಳಿಗೆ ಆಧಾರದಲ್ಲಿ ಸ್ಪರ್ಧೆ. ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವ ನಿಲುವುಗಳಲ್ಲಿರುವ ಆಟಗಾರರು. ಇದು ಅಂತಿಮ ಅವಧಿಯ ಸ್ಪರ್ಧೆಯ ಅಂಕಣ. ಎರಡು ತಂಡಗಳಿಗೆ ಸೆಮಿಫೈನಲ್ ಪ್ರವೇಶವನ್ನು ಮಾಡಬೇಕಾದರೆ ಗೆಲುವು ಬೇಕಾಗಿದೆ.
ನಿರೀಕ್ಷಿತ ಆಟ ಇದು ಮತ್ತೆ ಏಕಾಂಗಿ ಟಕ್ಕಿಸುತ್ತೆ. 4-5 ಒಂದರ ಮುನ್ನಡೆಯಲ್ಲಿ ಶ್ರೀ ರಾಮಾಂಜನೇಯ ಪೆರ್ನೆ. Yes, it is 2 or die. 69 in favor of Sultan attackers. ಹದಿನಾರು 9 ಅಂಕಗಳಿಗೆ as 2 or die ನಲ್ಲಿ ಅಂಕವನ್ನು ಬೇಟೆಯಾಡಿದ್ದು each point 17-10. ಹದಿನೇಳು 10 ಕಡಬದ ಆನಂದ ಸ್ಪಷ್ಟ ನೀಡಿತು. ಅವಳಿ ಅಂಕಗಳು 2 ಮತ್ತೆ ಇದು 18ನೆಯ ಅಂಕ. ಥರ್ಡ್ ರೈಟ್ ಜರ್ಸಿ ನಂಬರ್ 9 5-4 1 ಅಂಕದ ಮುನ್ನಡೆಯಲ್ಲಿ ಪೆರ್ನೆ. 18-10 2 ಅಂಕದ ಜೋಡಣೆ ಪೆರ್ನೆ. 18-10 ಮತ್ತೆ ಪಂದ್ಯ ಆರಂಭ. ಅಂತಿಮ ಸಂದರ್ಭಗಳಲ್ಲಿ ಕೊನೆಯ ನಿಮಿಷದ ಘೋಷಣೆ. ಬಿ ಅಂಕಣ 18-10 ಸುಲ್ತಾನ್ ಪಂದ್ಯವನ್ನು ತಮ್ಮದಕ್ಕೆ ಕಳೆದುಕೊಂಡಿದೆ. ಅನುಷ್ಠಾನದಲ್ಲಿ ಬಿ ಅಂಕಣದ ಸ್ಪರ್ಧೆ. ರಾಮಾಂಜನೇಯ ಪೆರ್ನೆ ಮಹಾವೀರ ತಲಪಾಡಿ ತಂಡಗಳ ಮಧ್ಯ. ತಲಪಾಡಿ ಅಲ್ಪ ಹಿನ್ನಡೆಯಲ್ಲಿದೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ 9-5 ಪೆರ್ನೆಯ ಮುನ್ನಡೆ. ರಾಮಾಂಜನೇಯ ಪೆರ್ನೆ ಇದು ದ್ವಿತೀಯ ಅವಧಿಯ ಸ್ಪರ್ಧೆ. ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳಿಗೆ ಅದಾಗಲೇ ಪೆರ್ನೆ 10-5 ಪೆರ್ನೆ ಅನುಷ್ಠಾನ. ಇದು ಸೂಪರ್ ಟ್ಯಾಕಲ್ ಆನ್ ಆಗಿದೆ ದೇವಿನಗರದ ಅಂಕಣದಲ್ಲಿ. ರಾಮಾಂಜನೇಯ ಪೆರ್ನೆ ಪ್ರಸ್ತುತ ಮುನ್ನಡೆಯನ್ನು ಉಳಿಸಿಕೊಂಡಿರುವ ತಂಡ. ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಮುನ್ನಡೆಯಲ್ಲಿ ರಾಮಾಂಜನೇಯ ಪೆರ್ನೆ. ಮತ್ತೆ ಅದ್ಭುತ ಆಟಗಳ ಮೂಲಕವಾಗಿ ನಮ್ಮ ಕಬಡ್ಡಿ ಪಂದ್ಯಾಕೂಟಕ್ಕೆ ಸಂಪೂರ್ಣ ಸಹಕಾರ ನೀಡುತ್ತಿರುವಂತಹ ಅಬ್ದುಲ್ ಶಕೂರ್ ಅವರ ಸುಪುತ್ರ ನಮ್ಮ ಜೊತೆಗಿದ್ದಾರೆ. ಅವರನ್ನ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಸಚಿನ್ ಅತ್ತಾಜಿ ನಮ್ಮ ಕ್ಲಬ್ಬಿನ ಸಕ್ರಿಯ ಸದಸ್ಯ, ನಾಟಕ ಕಲಾವಿದ ಧನ್ಯವಾದಗಳು. ಫ್ರೆಂಡ್ಸ್ ಬರ್ಕಳ ಸ್ವಾಮಿ ಕೊರಗಿಜ ಕೊಕ್ಕಡ ಸ್ಪಷ್ಟ ನಿಲುವುಗಳ ಪ್ರದರ್ಶನ. ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿರಬೇಕು ಬೆರ್ಕಳ ಹಾಗೂ ಕೊಕ್ಕಡ.
18ರಲ್ಲಿ ಮತ್ತೆ ಪಂದ್ಯ. 2 ಅಂಕಗಳ ಅಂತರ. ದ್ವಿತೀಯ ಅವಧಿಯ ಕೆಲ ನಿಮಿಷಗಳ ಆಟ ಮಾತ್ರ ಬಾಕಿ ಉಳಿದುಕೊಂಡಿರುವ ಸಂದರ್ಭದಲ್ಲಿ ಒಂದು ವಿಭಾಗದ ಪ್ರಥಮ ಪಂದ್ಯಕ್ಕೆ ಪ್ರಥಮ ಕರೆ ಇದು. ಬ್ರದರ್ಸ್ ಅಡಕೆರೆ ದೇರಳಗಟ್ಟೆ NH ಸನ್ಸ್ ಬಂಗೇರಘಟ್ಟ. ಬ್ರದರ್ಸ್ ಅಡಕೆರೆ ದೇರಳಗಟ್ಟೆ NH ಸನ್ಸ್ ಬಂಗೇರಘಟ್ಟ. ಒಂದು ವಿಭಾಗದ ಪ್ರಥಮ ಪಂದ್ಯಕ್ಕೆ ಇದು ಪ್ರಥಮ ಕರೆ. ತಂಡದ ನಾಯಕರು ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಲಾಸ್ಟ್ ರಿಮೈನ್ಸ್ ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಪಂದ್ಯದಲ್ಲಿ ಅಲ್ಪ ಅಂತರದ ಹಿನ್ನಡೆಯಲ್ಲಿದೆ ದೇವಿನಗರ ತಲಪಾಡಿ. ನಿಲುವು ಸ್ಪಷ್ಟವಾಗಿರುವ ಹಂತದಲ್ಲಿ ಪರಿಸ್ಥಿತಿಯ ಪೂರ್ಣ ಲಾಭಗಳನ್ನು ಗಳಿಸಿಕೊಳ್ಳುವ ಆಟಗಾರರ ಮಧ್ಯೆ ಇದು ಅಂತಿಮ ಅವಧಿಯ ಕ್ಷಣಗಳ ಸೂಚನೆಯಾತರವಾಗಿ ಉಳಿದುಕೊಂಡಿರುವ ಸಂದರ್ಭದಲ್ಲಿ ಕೊನೆಯ 2 ನಿಮಿಷ ಅಂತರ 2 ಅಂಕಗಳಲ್ಲಿ ಉಳಿದುಕೊಂಡ ಸ್ಪರ್ಧೆ in favor of the Ramanjaneya Perne. ಯುಆರ್ನಲ್ಲಿ ನಾಸೀರ್ ಬಂಗೇರಘಟ್ಟ ಪ್ರಸ್ತುತ ದೇವಿನಗರ ಪರವಾಗಿ. ರಲ್ಲಿ ಸ್ಪರ್ಧೆ 11-8. ದಯವಿಟ್ಟು ಊಟೋಪಚಾರವನ್ನು ಮುಗಿಸಿಕೊಳ್ಳಿ ಎಂದರು. ಈ ಅಂಕಣದಲ್ಲಿ ಅಫಿಷಿಯಲ್ ನಲ್ಲಿ ಇರುವಂತಹ ಎಲ್ಲ ತೀರ್ಪುಗಾರ ಮಿತ್ರರು ಆದಷ್ಟು ಬೇಗ ಊಟವನ್ನು ಮುಗಿಸಿಕೊಳ್ಳಿ. ಬಳಿಕ ಎ ಅಂಕಣದ ತೀರ್ಪುಗಾರರು ತೆರಳುತ್ತಾರೆ. ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ 12-9 in favor of Ramanjaneya Perne. 12-9 ಅಂಕಗಳ ಅಂತರದಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಇದು ಅಂತಿಮ ನಿಮಿಷಗಳು, ಔಪಚಾರಿಕ ಕ್ಷಣಗಳು. ಆದರೆ 3 ಅಂಕಗಳ ಅಂತರ ರೋಚಕತೆಯ ರಂಗು ತುಂಬಬಲ್ಲದಾಗಿದೆ ಈ ಸ್ಪರ್ಧೆ. ಇದು ರಾಮಾಂಜನೇಯ ಪರ್ನೆಯ ಗೆಲುವಾದರೆ ದೊಡ್ಡ ಬೇಟೆಯಾಡಿದ ಸಾಹಸ. ಸಮಯ ಬಾಕಿ. 2 ಅಂಕಗಳ ಅಂತರ. 12-10ರಲ್ಲಿ ಮತ್ತೆ ಸ್ಪರ್ಧೆ 12-10.